ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿಯ ಕಡಲಕೆರೆ ನಿಸರ್ಗಧಾಮದ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದ ಕೋಟಿ ಚೆನ್ನಿಯ ಜೋಡುಕರೆಯಲ್ಲಿ 19ನೇ ವರ್ಷದ ಹೊನಲು ಬೆಳಕಿನ ಕಂಬಳೋತ್ಸವ ನಾಳೆ ನಡೆಯಲಿದೆ. ಈ ವರ್ಷದ 2ನೇ ಕಂಬಳ ಇದಾಗಿದ್ದು ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಗುಣಪಾಲ ಕಡಂಬ ಕಂಬಳದ ಬಗ್ಗೆ ಮಾಹಿತಿ ನೀಡುತ್ತಾ, ಶಾಸಕ ಹಾಗೂ ಕಂಬಳ ಸಮಿತಿ ಅಧ್ಯಕ್ಷರಾದಂತಹ ಉಮಾನಾಥ್ ಕೋಟ್ಯನ್ ನೇತೃತ್ವದಲ್ಲಿ ಕಂಬಳ ನಡೆಯಲಿದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ಈ ಬಾರಿ ಕಂಬಳೋತ್ಸವದಲ್ಲಿ 4 ವಿಭಾಗಗಳಲ್ಲಿ 200ಕ್ಕಿಂತಲೂ ಹೆಚ್ಚು ಜೋಡಿ ಕೋಣಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕಂಬಳವನ್ನ 24 ಗಂಟೆಗೊಳಗಾಗಿ ಮುಗಿಸುವ ನಿರ್ಧಾರವನ್ನ ಸಮಿತಿ ಕೈಗೊಂಡಿದೆ. ಕಳೆದ ಬಾರಿ ವೀರರಾಣಿ ಅಬ್ಬಕ್ಕನ ಮೂರ್ತಿ ಅನಾವರಣಗೊಂಡ್ರೆ ಈ ಬಾರಿ ಎಂಆರ್ಪಿಎಲ್ ಸಹಕಾರದಲ್ಲಿ ಸರಿಸುಮಾರು 60 ಲಕ್ಷ ವೆಚ್ಚದ ಗ್ರಾಮೀಣ ಗುತ್ತಿನ ಚಾವಡಿಯ ಉದ್ಘಾಟನೆ ನಡೆಯಲಿದೆ. ಸಮಾರಂಭಕ್ಕೆ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸಂಗಾರ, ಮಾಜಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಇಂಧನ ಹಾಗೂ ಸಂಸ್ಕೃತಿ ಇಲಾಖಾ ಸಚಿವರಾದ ಸುನಿಲ್ ಕುಮಾರ್, ಸಂಸದ ನಳಿನ್ ಕುಮಾರ್ ಕಟೀಲ್, ಸಚಿವ ಭೈರತಿ ಬಸವರಾಜ್ ಸೇರಿದಂತೆ ಗಣ್ಯಾತಿ ಗಣ್ಯರು ಆಗಮಿಸಲಿದ್ದಾರೆ ಅಂತ ಹೇಳಿದ್ರು. ಕಂಬಳಾಭಿಮಾನಿಗಳು ಕೋವಿಡ್ ನಿಯಮವನ್ನು ಅನುಸರಿಸಿ ಅಂತ ಮನವಿ ಮಾಡಿದ್ರು. ಕಂಬಳ ಸಮಿತಿಯ ಕೋಶಾಧ್ಯಕ್ಷರಾದ ಇರ್ವತ್ತೂರು ಭಾಸ್ಕರ್ ಕೋಟ್ಯನ್, ಕಾರ್ಯದರ್ಶಿ ರಂಜಿತ್ ಪೂಜಾರಿ ಜೊತೆಗಿದ್ರು. 19ನೇ ವರ್ಷದ ಮೂಡುಬಿದಿರೆಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳೋತ್ಸವವು ಕ್ಷೇತ್ರದ ಶಾಸಕರಾದ ಶ್ರೀ ಕೆ ಉಮಾನಾಥ್ ಕೋಟ್ಯಾನ್ರವರ ಅಧ್ಯಕ್ಷತೆಯಲ್ಲಿ ಕಂಬಳ ಸಮಿತಿಯ ಪದಾಧಿಕಾರಿಗಳು ಸರ್ವ ಸದಸ್ಯರ ಸಹಕಾರದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುವಂತಹ ನಿರ್ಧಾರದಲ್ಲಿ ನಾವಿದ್ದೇವೆ. ಈ ಕಂಬಳೋತ್ಸವದಲ್ಲಿ ಸುಮಾರು 200ಕ್ಕಿಂತಲೂ ಹೆಚ್ಚು ಜತೆ 4 ವಿಭಾಗದಲ್ಲಿ ಕೋಣಗಳು ಪಾಲ್ಗೊಳ್ಳುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಕಂಬಳ 24 ಗಂಟೆಯೊಳಗೆ ಮುಗಿಸುವಂತಹ ದೃಢ ಸಂಕಲ್ಪದಿಂದ ನಾವಿದ್ದೇವೆ. ಈ ಸಮಾರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವಂತಹ ಸನ್ಮಾನ್ಯ ಶ್ರೀ ಸಂಗಾರ ಅವರು, ಉಡುಪಿ ಜಿಲ್ಲೆಯ ನಮ್ಮ ಕರ್ನಾಟಕದ ಇನ್ನೋರ್ವ ಸಚಿವರಾದಂತಹ ಸನ್ಮಾನ್ಯ ಶ್ರೀನಿವಾಸ ಪೂಜಾರಿಯವರು, ಕೋಟಾ ಶ್ರೀನಿವಾಸ ಪೂಜಾರಿಯವರು, ಹಾಗೆಯೇ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂತಹ ಶ್ರೀ ವಿ ಸುನಿಲ್ ಕುಮಾರ್ ಅವರು, ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಈ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಗೌರವಾನ್ವಿತ ಆನಂದ್ ಸಿಂಗ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಗೌರವಾಧ್ಯಕ್ಷರಾದಂತಹ ಶ್ರೀ ಕೆ ಅಭಯಚಂದ್ರ ಜೈನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಿಂದಲೂ ಕೊನೆಯವರೆಗೂ ಕೂಡ ಪಾಲ್ಗೊಳ್ಳುತ್ತಾರೆ. ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಶ್ರೀಯುತ ಭೈರತಿ ಬಸವರಾಜ್ ಅವರು ಕೂಡ ಆಗಮಿಸುವವರಿದ್ದಾರೆ. ಈ ವರ್ಷ ಎಂಆರ್ಪಿಎಲ್ನವರ ಒಂದು ಸಹಕಾರದಿಂದ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ 100 ಅಡಿ 80 ಅಡಿ ವಿಸ್ತೀರ್ಣದ ಒಂದು ಗ್ರಾಮೀಣ ಗುತ್ತಿನ ಚಾವಡಿಯ ಒಂದು ಉದ್ಘಾಟನಾ ಕಾರ್ಯಕ್ರಮವು ಕೂಡ ನಾಳ್ದು ನಡೀಲಿಕ್ಕಿದೆ. ಈ ಕಂಬಳದ ಸಂದರ್ಭದಲ್ಲಿ ಪೂರ್ವಾಹ್ನ ಗಂಟೆ 8ಕ್ಕೆ ಸರಿಯಾಗಿ ಮೂಡುಬಿದಿರೆ ಚೌಟ್ರ ಅರಮನೆಯ ಕುಲದೀಪ್ ಶಂ ಚೌಟಾ ಅವರು ಅಧ್ಯಕ್ಷತೆಯನ್ನು ವಹಿಸುವಂತಹ, ಮತ್ತು ಆಲಂಗಾರ ದೇವಸ್ಥಾನದ ಧರ್ಮದರ್ಶಿಗಳು, ಆಲಂಗಾರ ಚರ್ಚಿನ ಧರ್ಮಗುರುಗಳು, ಪುತ್ತಿಗೆ ಮಸೀದಿಯ ಧರ್ಮಗುರುಗಳು ಸೇರಿ ಸರ್ವಧರ್ಮ ಸಮನ್ವಯದೊಂದಿಗೆ ದೇವತಾ ಪ್ರಾರ್ಥನೆಯೊಂದಿಗೆ ಪುತ್ತಿಗೆಯ ಶ್ರೀ ಸೋಮನಾಥ ದೇವರ ಸರ್ವಪೂಜೆಯೊಂದಿಗೆ ಎಲ್ಲ ದೇವರುಗಳ ಆರಾಧನೆಯನ್ನು ಮಾಡಿ ಪ್ರಸಾದವನ್ನು ಕರೆಗೆ ಹಾಕಿ ಪ್ರಾರ್ಥನೆಯೊಂದಿಗೆ ಕಂಬಳವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡುವಂತಹ ಸಂಕಲ್ಪದಲ್ಲಿ ನಾವಿದ್ದೇವೆ.